ನಮಸ್ಕಾರ ವೀಕ್ಷಕರೇ, ಕಾನೂನಿನ ಚೌಕಟ್ಟಿನ ಒಳಗೆ ನಡೆಯುವ ಘೋರ ಅಪರಾಧಗಳು, ಇದನ್ನ ಭೇದಿಸುವಂತಹ ರಹಸ್ಯ ಕೈಗಳು, ಇದರ ಸುತ್ತ ನಮ್ಮ ಕ್ಯಾಮೆರಾ. ಇದುವೇ ಕ್ರೈಮ್ ಬೀಟ್, ನಿಷಿದ್ಧ ಲೋಕದ ಸುತ್ತ ನಮ್ಮ ಚಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಅದು ಶಾಂತತೆಯಿಂದ ಬದುಕ್ತಾ ಇದ್ದ ಊರು. ಆ ಊರಿನ ಜನ ತಾವಾಯಿತು ತಮ್ಮ ಪಾಡಾಯಿತು ಅಂತ ಬದುಕ್ತಾ ಇದ್ರು. ಆದ್ರೆ ಅವತ್ತು ರಾತ್ರಿ ಒಂದು ಭೀಕರ ಘಟನೆ ನಡೆದೇ ಬಿಟ್ಟಿತು. ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿತ್ತು. ಅದು ಅಂತಿಂಥ ಮರ್ಡರ್ ಅಲ್ಲ, ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ ಬ್ರೂಟಲ್ ಮರ್ಡರ್. ಆತನ ಹಿನ್ನೆಲೆಗೂ ಈ ಕೊಲೆಗೂ ಭಾರಿ ವ್ಯತಿರಿಕ್ತ ಸಂಬಂಧಗಳೇ ಹುಟ್ಟಿಕೊಳ್ಳುತ್ತೆ. ಅದು ಧಾರವಾಡ ಜಿಲ್ಲೆಯ ಕುಸುಗಲ್ ಗ್ರಾಮ. ಅಲ್ಲಿರುವ ಜನರೆಲ್ಲ ತಾವಾಯಿತು ತಮ್ಮ ಪಾಡಾಯಿತು ಅಂತಾನೆ ಬದುಕುವವರು. ಆದ್ರೂ ಅವತ್ತು ಎಲ್ಲ ಇಲ್ಲ ಸಲ್ಲದ ಘಟನೆಗೂ ಸಾಕ್ಷಿಯಾಗಿತ್ತು ಇದೇ ಕುಸುಗಲ್. ಒಂದು ಕೊಲೆ ಇಡೀ ಗ್ರಾಮದ ನಿದ್ದೆಯನ್ನ ಕೆಡಿಸಿತ್ತು. ನಡುರಾತ್ರಿ ನಡೆದ ಕೊಲೆಯಲ್ಲಿ ಮೇಸ್ತ್ರಿಯೊಬ್ಬ 6 ಅಡಿ 3 ಅಡಿ ಹೊಂಡದೊಳಗೆ ಬಿದ್ದಿದ್ದ. ಇನ್ನೆಂದು ಎದ್ದು ಬಾರದ ಸ್ಥಿತಿಯಲ್ಲಿ ಅತ್ಯಂತ ವಿಕಾರವಾಗಿ ಮರ್ಡರ್ ಆಗಿ ಹೋಗಿದ್ದ. ಎಸ್, ಅದೊಂದು ಸೈಲೆಂಟ್ ಮರ್ಡರ್. ಅವತ್ತು ತಡರಾತ್ರಿ ಎಲ್ಲರೂ ಮಲಗಿ ತಮ್ಮ ತಮ್ಮ ಸ್ವಚ್ಛಂದ ಕನಸುಗಳನ್ನ ಕಾಣ್ತಾ ಇದ್ರು. ಇನ್ನು ಕೆಲವರು ತಮ್ಮ ಜೀವನೋಪಾಯಕ್ಕಾಗಿ ರಾತ್ರಿ ಪಾಳಿಗಳನ್ನ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ರು. ದಿನವಿಡೀ ಬೇಸಿಗೆಯ ಬಿಸಿಲಲ್ಲಿ ಬೆವಳಿಸಿದ್ದ ಜನತೆಗೆ ರಾತ್ರಿ ನೆಮ್ಮದಿಯ ನಿದ್ದೆ ಇತ್ತು. ನಿದ್ದೆಯ ಜೊಂಪು ಆ ಊರಿನವರಿಗೆ ಲೋಕವನ್ನೇ ಮರೆಸಿತ್ತು. ಅದೇ ಟೈಮಲ್ಲಿ ಬಿತ್ತು ನೋಡಿ ಒಂದು ಹೆಣ. ಆ ಕ್ಷಣ ಮಾತ್ರದಲ್ಲಿ ಬ್ರೇಕಿಂಗ್ ನ್ಯೂಸ್ ತರ ಕೊಲೆಯ ವಾರ್ತೆ ಇಡೀ ಧಾರವಾಡಕ್ಕೆ ಕಾಡ್ಗಿಚ್ಚಿನಂತೆ ಹರಡಿತ್ತು. ಕೊಲೆಯ ವಿಚಾರ ಕೇಳಿದ್ದೇ ತಡ ಸುತ್ತ ಹತ್ತೂರಿನ ಜನ ತಂಡೋಪತಂಡವಾಗಿ ಬಂದು ಕೊಲೆಯ ರೌದ್ರ ನರ್ತನವನ್ನ ನೋಡಿ ಆತಂಕಕ್ಕೀಡಾದ್ರು. ಅಲ್ಲಿ ಸೇರಿದ್ದವರ ಕಣ್ಣುಗಳಲ್ಲಿ ಭಯ, ಆತಂಕ, ದುಗುಡ ಎಲ್ಲವೂ ಕೂಡ ಎದ್ದು ಕಾಣ್ತಾ ಇತ್ತು. ಯಾರು ಕೊಲೆ ಮಾಡಿರಬಹುದು ಎಂಬ ಅನುಮಾನದ ಅಡಿಯಲ್ಲಿ ಚರ್ಚೆಗಳು ಅದಾಗ್ಲೇ ಸ್ಟಾರ್ಟ್ ಆಗಿತ್ತು. ಈ ಕೊಲೆಯನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಒಂದು ತಿಳಿಯದೆ ತಮ್ಮೊಳಗೆ ಡಿಸ್ಕಷನ್ ಮಾಡಿ ಜನರು ಸುಸ್ತಾಗಿದ್ರು. ಯಾರು ಒಬ್ಬರು ಸೊನೆಕ್ ಹೋಗವಲ್ರಿ, ಅವ ಬೇಕಾರೆ ಇಡೀ ಊರಾಗನು ಕೇಳ್ಕೊರಿ ನೀವು. ಒಬ್ಬರು ನ್ಯಾಯಕ್ಕೆ ಹೋಗವಲ್ಲ, ಒಬ್ಬರು ಮನೆಗೆ ಹೋಗವಲ್ಲ, ಯಾರೋ ಏನೋ ಬೇದ್ರೂ ಸುಮ್ಮನೆ ತಳಕ್ ಚೇಂಜ್ ಮಾಡ್ಕೊಂತ ತನ್ನ ಪಡಿತಾ ಹೋಗವ. ಏನೋ ಒಬ್ರಿಗೆ ದಿವಸ ಮಾತಾಡವಲ್ರಿ ಅವ. ಸಂಬಂಧಿಕರೊಳಗೆ ಏನೈತೇನ್ರಿ ಅದ ತಲಾಸ್ ಮಾಡ್ಬೇಕ್ರಿ. ಅದ ನಾವು ಊರಾಗಿರೋಂಗಿಲ್ಲ, ಊರಾಗಿದ್ರೆ ಗೊತ್ತಾಕಿತ್ರಿ ಅದ. ಜನರು ಅಷ್ಟೊಂದು ಯೋಚನೆ ಮಾಡೋದಕ್ಕೂ ಒಂದು ಕಾರಣ ಇತ್ತು. ಯಾಕಂದ್ರೆ ಕೊಲೆಯಾದವನು ತಲೆ ಹಿಡುಕನಲ್ಲ, ಕೊಲೆ ಗಡುಕನಂತೂ ಅಲ್ವೇ ಅಲ್ಲ. ಕರಾಳ ದಂಧೆಗಳನ್ನ ನಡೆಸ್ತಿದ್ನ ಅದೂ ಅಲ್ಲ. ವ್ಯಭಿಚಾರ, ಅನಾಚಾರ, ಅತ್ಯಾಚಾರಗಳಿಗೆ ಹೆಗಲು ಕೊಟ್ಟಿದ್ನ ಅಂತ ಕೇಳಿದ್ರೆ ಅಂತ ಯೋಚನೆಯನ್ನ ಮಾಡಿದವನೇ ಅಲ್ಲ. ಅನೈತಿಕ ಚಟುವಟಿಕೆಯ ವಾಸನೆ ಬಂದಿತ್ತ, ಅದು ಕೂಡ ಬಂದಿರಲಿಲ್ಲ. ಊರಿನವರು ಹೇಳುವ ಪ್ರಕಾರ ಆತ ಸಿಂಪಲ್ ಪರ್ಸನ್. ತಾನಾಯಿತು ತನ್ನ ಪಾಡಾಯಿತು ಅಂತ ಬದುಕ್ತಾ ಇದ್ದ. ಯಾವ ಸಂಬಂಧಿಕರ ಮನೆಗೂ ಅಷ್ಟಾಗಿ ಹೋಗ್ತಾ ಇರಲಿಲ್ಲ. ಅವನ ದುಡಿಮೆಯಲ್ಲಿ ತಿಂದು ತೇಗಿದ್ದ, ಅಷ್ಟು ಬಿಟ್ರೆ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಗೊತ್ತಿರಲಿಲ್ಲ. ಇಸ್ಪೀಟ್, ಮಡ್ಕ ಇದ್ಯಾವುದರ ಚಟವು ಈತನಿಗೆ ಇಲ್ವೇ ಇರಲಿಲ್ಲ. ಊರಿನವರು ಈತನ ಬಗ್ಗೆ ಇಷ್ಟೊಂದು ಹೇಳಿದ ಮೇಲೆ ಪೊಲೀಸರಿಗೆ ಹುಟ್ಟಿದ್ದು ಇಷ್ಟು ಒಳ್ಳೆ ವ್ಯಕ್ತಿಯನ್ನ ಯಾಕೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು ಅನ್ನೋ ಅನುಮಾನ. ಜೀವನೋಪಾಯಕ್ಕಾಗಿ ಕಟ್ಟಡವನ್ನ ಕಟ್ಟುವ ಮೇಸ್ತ್ರಿ ಕೆಲಸವನ್ನ ಮಾಡಿಕೊಂಡಿದ್ದ ಈತನನ್ನ, ಹೀಗೆ ವೈಯಕ್ತಿಕವಾಗಿ ಕ್ಲೀನ್ ಪರ್ಸನಾಲಿಟಿಯನ್ನ ಹೊಂದಿದ್ದ ವ್ಯಕ್ತಿಯನ್ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದೇ ಊರಿನವರಿಗೆ ಡೌಟ್ ಬಂದಿತ್ತು. ಇದೆಲ್ಲದರ ಮಧ್ಯೆ ಆತ ಕೊಲೆಯಾದ ಸ್ಥಿತಿಯನ್ನ ನೋಡಿದ್ರೆ ಎಂತವರಿಗೂ ಕೂಡ ನಡುಕ ಶುರುವಾಗಿತ್ತು. ಅಕ್ಷರಶಃ ಎಲ್ಲರೂ ಪಟರುಗುಟ್ಟಿ ಹೋಗಿದ್ರು. ಅಷ್ಟೊಂದು ಭೀಕರವಾಗಿ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿತ್ತು. ಅಲ್ಲೊಂದು ಬಾರ್ ಕೂಡ ಇತ್ತು. ಅದರ ಹತ್ತಿರವಿರುವ ಅಂಗಡಿಯೊಂದರ ಶಟರ್ನ ಮುಂಭಾಗದಲ್ಲಿ ದೊಡ್ಡ ಕಲ್ಲಿನಿಂದ ಜಜ್ಜಿ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಎತ್ತಿ ಹಾಕಿ ಕೊಲೆ ಮಾಡಿದ್ರು ರಾಕ್ಷಸರು. ಇಷ್ಟಕ್ಕೂ ಕೊಲೆಯಾದ ವ್ಯಕ್ತಿಯ ಹೆಸರು ರೆಹಮಾನ್ ಸಾಬ್
ಆಮ್ಟಾ ಖಾನಾವರ್. ಈತ ರೆಹಮಾನ್ ಸಾಬ್ 34 ವರ್ಷ, ಮದುವೆಯಾಗಿ 12 ವರ್ಷವಾಗಿತ್ತು. ಅದಾಗ್ಲೇ ಒಂದರ ಹಿಂದೊಂದರಂತೆ 4 ಹೆಣ್ಣು ಮಕ್ಕಳು. ಅವನ ಮತ್ತು ಅವನ ಹೆಂಡತಿಯ ದಾಂಪತ್ಯವು ಸುಖಮಯವಾಗಿತ್ತು. ಅದಕ್ಕೆ ಸಾಕ್ಷಿ ಈ 4 ಮುದ್ದಾದ ಹೆಣ್ಣು ಮಕ್ಕಳು. ಹೆಂಡತಿ ಗಂಡ ತಮ್ಮ ತಮ್ಮ ಕೆಲಸವನ್ನ ಮಾಡಿಕೊಂಡು ಇದ್ರು. ಯಾರ ತಂಟೆ ತಕರಾರಿಗೆ ಹೋಗದೆ ಸಂತೋಷದಿಂದ ಜೀವನವನ್ನ ನಡೆಸ್ತಾ ಇದ್ರು. ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲವನ್ನ ಕೂಡ ತಮ್ಮ ಕೈಲಾದಷ್ಟು ತಂದುಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಅಕ್ಕಪಕ್ಕದ ಮನೆಯವರ ಜೊತೆ ಗುಡ್ ರಿಲೇಶನ್ಶಿಪ್ ಇಟ್ಟುಕೊಂಡಿದ್ದ ಕುಟುಂಬದವರು. ರೆಹಮಾನ್ ಸಾಬ್ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ, ಸಾಧಕ ಬಾಧಕಗಳನ್ನ ಕಂಡಿದ್ದ. ಆತನಿಗೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂಥ ಅರಿವಿತ್ತು ಎನ್ನುತ್ತಾರೆ ಊರಿನ ಜನತೆ. ಇನ್ನು ಆತನ ಸಂಬಂಧಿಕರ ಜೊತೆ ಕೂಡ ಯಾವುದೇ ರೀತಿಯ ನಿಷ್ಠೂರವಿರಲಿಲ್ಲ, ವೈಮನಸ್ಸು ಇರಲಿಲ್ಲ. ಜಗಳವಂತೂ ಆಗಿಯೇ ಇರಲಿಲ್ಲ. ಒಟ್ಟಿನಲ್ಲಿ ಮುಗ್ಧ ವ್ಯಕ್ತಿಯೊಬ್ಬನ ಅಂತ್ಯ, ಆತನ ಅಧ್ಯಾಯ ಅತ್ಯಂತ ದಾರುಣವಾಗಿ ವಿಲಕ್ಷಣವಾಗಿ ಮುಗ್ದಿರುವುದು ನಿಜಕ್ಕೂ ದುರಂತ. ನಾವೀಗ ಕೊಲೆಯಾದ ಹಿಂದಿನ ದಿನ ಏನು ನಡೀತು, ಕೊಲೆಯಾದ ನಂತರ ಏನಾಯಿತು ಎಲ್ಲವನ್ನು ತೋರಿಸ್ತೀವಿ ನೋಡಿ. ಆವಾಗ್ಲೇ ಹೇಳಿದ ಹಾಗೆ ಅದು ಧಾರವಾಡದ ಕುಸುಗಲ್ ಗ್ರಾಮ. ಪ್ರತಿದಿನ ಬೆಳಗ್ಗೆ ತನ್ನ ಕಟ್ಟಡ ಕಟ್ಟುವ ಕೆಲಸ, ಅದು ಇದು ಅಂತ ಕೆಲಸದ ಯೋಚನೆಯಲ್ಲೇ ಇರ್ತಾ ಇದ್ದ. ಅವತ್ತು ಸೋಮವಾರ ತನ್ನ ಕೆಲಸವನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದ ರೆಹಮಾನ್ ಸಾಬ್ ಅವಳಿ ನಗರಗಳಲ್ಲಿ ಮೊದಲೇ ಬಿಸಿಲಿನ ವಾತಾವರಣ. ದಿನವಿಡೀ ಬೇಸಿಗೆಯ ಬಿಸಿಲಲ್ಲಿ ಕೆಲಸ ಮಾಡಿದವನಿಗೆ ಪಾನಕದ ಅವಶ್ಯಕತೆ ಇತ್ತು. ಅವನಿಗೆ ಪಾನಕದ ಚಟವೇನೋ ಇತ್ತು, ಆದ್ರೆ ಅದೇನು ರೆಗ್ಯುಲರ್ ಆಗಿರ್ಲಿಲ್ಲ. ಆದ್ರೂ ಕೆಲಸ ಜಾಸ್ತಿಯಾಗಿದ್ದಾಗ ಕುಡಿದು ಅನಾಮತ್ತಾಗಿ ಚಿತ್ತಾಗಿ ಸ್ವಲ್ಪ ಟೈಟ್ ಆಗಿ ಸೀದಾ ಮನೆಗೆ ಬಂದು ಮಲಗಿ ಬಿಡ್ತಾ ಇದ್ದ. ಯಾವುದೇ ಗಲಾಟೆಯಾಗ್ಲಿ ಅಕ್ಕ ಪಕ್ಕದವರ ಜೊತೆಗೆ ಸ್ನೇಹಿತರ ಜೊತೆ ಗಲಾಟೆ ಮಾಡ್ತಾ ಇರ್ಲಿಲ್ಲ ಅಂತ ಮೂಲಗಳು ಕೂಡ ಹೇಳ್ತಾ ಇದೆ. ಕುಡಿದ್ರು ತನ್ನ ಬೌಂಡರಿಯನ್ನ ಬಿಟ್ಟು ಹೊರಗೆ ಬರದೆ ಸುಮ್ಮನೆ ಮಲಗ್ತಾ ಇದ್ದ. ಆದ್ರೆ ಅವತ್ತು ತಡರಾತ್ರಿ ಮಲಗಬೇಕು ಅಂತ ಬಂದವನು ಇನ್ನೆಂದು ಏಳದಂತೆ ಮಲಗಿಬಿಟ್ಟಿದ್ದಾನೆ. ಅವತ್ತು ಸುಮಾರು 10 ಗಂಟೆಯ ಸಮಯಕ್ಕೆ ಕುಸುಗಲ್ ಗ್ರಾಮದ ಹೊರ ವಲಯದ MSILಗೆ ಬಾರಿಗೆ ಹೋಗಿದ್ದ ದುಡ್ಡು ಕೊಟ್ಟು ಹೆಂಡವನ್ನ ಹೀರಿದ್ದಾನೆ. ಸ್ವಲ್ಪ ಪಾರ್ಸೆಲ್ ತೆಗೆದುಕೊಂಡು ಅಲ್ಲಿಂದ ಯಾರ ಜೊತೆಯೋ ಮಾತಾಡದೆ ಡೈರೆಕ್ಟ್ ಮನೆ ಕಡೆ ಹೆಜ್ಜೆ ಹಾಕಿದ್ದಾನೆ. ಅಷ್ಟೇ, ಅತಿ ದೂರದಲ್ಲಿ ಹೋಗ್ತಾ ಇದ್ದ ಹಾಗೆ ಬಿದ್ದಿದೆ ರೆಹಮಾನ್ ಸಾಬನ ಹೆಣ. ರಾತ್ರಿ ಬಾರ್ನ ಬಳಿ ಹೋದವನೇ ಪಾನಕವನ್ನ ತೆಗೆದುಕೊಂಡಿದ್ದ. ನಂತರ ಸ್ವಲ್ಪ ಹೊಟ್ಟೆಗೆ ಹಾಕಿಕೊಂಡು ಇನ್ನು ಸ್ವಲ್ಪ ಮನೆಗೆ ತೆಗೆದುಕೊಂಡು ಹೊರಟ. ನಂತರ ನಡೆದಿದ್ದೇ ಕೊಲೆ. ಎಸ್, ಇದೆಲ್ಲವನ್ನ ತೋರಿಸ್ತೀನಿ ಕ್ರೈಮ್ ಬೀಟ್ ನಲ್ಲಿ. ಚಿಕ್ಕ ವಿರಾಮ. ವಿರಾಮದ ನಂತರ ಕ್ರೈಮ್ ಬೀಟ್ಗೆ ಮತ್ತೆ ಸ್ವಾಗತ. ಊರಿನವರನ್ನ ಯಾರನ್ನೇ ಕೇಳಿದ್ರು ಕೂಡ ಹೇಳೋದು ಆತ ಒಳ್ಳೆ ವ್ಯಕ್ತಿ ಅಂತ. ಇಷ್ಟು ಪಾಪದ ವ್ಯಕ್ತಿಯನ್ನ ಕೊಲೆ ಮಾಡೋಕಾದ್ರೂ ಕಾರಣ ಏನು ಅನ್ನೋದು ಮಾತ್ರ ನಿಗೂಢ.
ಅದೇ ಟೈಮ್ಗೆ ರೆಹಮಾನ್ ಸಾಬನಿಗೆ ವಿಧಿ ಕಾಯ್ತಾ ಇತ್ತು. ಆ ಕೂಪದೊಳಗೆ ಈತ ಎಂಟ್ರಿ ಆಗ್ತಾ ಇದ್ದ. ಹಾಗೆಯೇ ಅಲ್ಲಿಗೆ ಕೊಲೆ ಗಡುಕರು ಎಂಟ್ರಿ ಕೊಟ್ಟಿದ್ದು ಸೀದಾ ಎದುರು ಬಂದು ನಿಂತಿದ್ರು. ರೆಹಮಾನ್ ಸಾಬ ಅವರನ್ನ ನೋಡುತ್ತಿದ್ದ ಹಾಗೆ ಪಾಪಿಗಳು ಹಿಂದೆ ಮುಂದೆ ನೋಡದೆ ಹೊಡೆದ್ರು. ನಂತರ ರೆಹಮಾನ್ ಸಾಬ ಕೆಳಗೆ ಬಿದ್ದಿದ್ದ. ಕೂಡಲೇ ಬದಿಯಲ್ಲಿದ್ದ ಕಲ್ಲನ್ನ ತೆಗೆದು ರೆಹಮಾನ್ ಸಾಬನ ತಲೆ ಮೇಲೆ ಎಸೆದೇ ಬಿಟ್ರು. ಅಷ್ಟೇ, ಮಠಾಶ್. ಕ್ಷಣ ಮಾತ್ರದಲ್ಲಿ ಒಂದು ಭೀಕರ ಹತ್ಯೆಯಾಯಿತು. ಕೊಲೆ ಮಾಡಿದವರು ಕ್ಷಣ ಮಾತ್ರದಲ್ಲಿ ಜೂಟ್ ಹೇಳಿದ್ರು. ಕೊಲೆ ಮಾಡಿದ ನಂತರ ಹಾಕಿದ್ದ ಲುಂಗಿಯನ್ನ ಗಟ್ಟಿ ಕಟ್ಟಿಕೊಂಡು ಕಾಲ್ಕಿತ್ತಿದ್ರು. ಅದಕ್ಕೆ ಇರಬೇಕು ಪೊಲೀಸರಿಗೆ ಇದುವರೆಗೆ ಹುಡುಕೋದಕ್ಕೆ ಸಾಧ್ಯವಾಗಲಿಲ್ಲ. ರೆಹಮಾನ್ ಸಾಬ್ ಒಂದೇ ಒಂದು ಕ್ಷಣದಲ್ಲಿ ಕೊಲೆಯಾಗಿ ಹೋದ. ಆತ ಸಾಯುವಾಗ ಬಾಯಿಂದ ಜೋರಾಗಿ ಒಂದು ಕೂಗು ಅರ್ಥನಾದ ಕೇಳಿದ್ದು. ಇದಾಗಿ ಕೆಲವೇ ನಿಮಿಷಗಳಲ್ಲಿ ಕೊಲೆಯ ಸುದ್ದಿ ಗ್ರಾಮದಲ್ಲಿ, ಜಿಲ್ಲೆಯಲ್ಲಿ ಪಾದರಸದಂತೆ ಹರಿದಿತ್ತು. ಪೊಲೀಸರಿಗೆ ಮಾಹಿತಿ ತಿಳಿದಿದ್ದೇ ತಡ ಕೂಡಲೇ ಕಾರ್ಯಪ್ರವೃತ್ತರಾಗಿ ಸ್ಥಳಕ್ಕೆ ಭೇಟಿ ನೀಡಿದ್ರು. ಕೂಡಲೇ ಸ್ಥಳದ ಮಹಜರು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ನಂತರ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದ್ರು. ಅಲ್ಲಿ ಕೊಲೆಯಾದ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿತ್ತು. ಹೇಳಿದ ಹಾಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದನ್ನ ಮೆನ್ಷನ್ ಮಾಡಿದ್ರು. ಇದಾದ ನಂತರ ಕೊಲೆಗಾರರನ್ನ ಹುಡುಕೋದಕ್ಕೆ ಶ್ವಾನ ದಳ ಸಹಕಾರವನ್ನ ಕೂಡ ನೀಡಿತ್ತು. 2-3 ಶ್ವಾನಗಳು ಹಾಗೂ ಶ್ವಾನ ದಳದ ಅಧಿಕಾರಿಗಳು ಬಂದು ಪತ್ತೇದಾರಿ ಕಥೆಯ ದಾರಿಯ ಒಳಗೆ ಹೆಜ್ಜೆ ಇಟ್ಟು ಒಂದೊಂದೇ ಹಂತದಲ್ಲಿ ಪ್ರಕರಣವನ್ನ ಭೇದಿಸಲು 2 ಸ್ಟೇಜ್ ಆಫ್ ತಂಡಗಳನ್ನ ರಚನೆ ಮಾಡಿದ್ರು. ಹುಡುಕಾಟ ಮಾಡ್ತಾ ಆತನ ಮನೆಯವರು, ಸಂಬಂಧಿಕರು ಎಲ್ಲರನ್ನ ಕೂಡ ವಿಚಾರಿಸಿದ್ರು. ರೆಹಮಾನ್ ಸಾಬನ ವ್ಯಕ್ತಿತ್ವ, ಅವನಿಗಿರುವ ಚಟಗಳು ಇವೆಲ್ಲವನ್ನ ಸ್ಥಳೀಯರಿಂದ ಬಾಯಿ ಬಿಡಿಸಿದ್ರು. ಅಲ್ಲಿನ ಗ್ರಾಮಸ್ಥರು ಕೂಡ ತಮಗೆಷ್ಟು ಗೊತ್ತೋ ಅಷ್ಟನ್ನ ಹೇಳಿ ಕೈ ತೊಳೆದುಕೊಂಡ್ರು. ಆತನ ಕಾಕಂದಿರನ್ನ ಕೇಳಿದಾಗ ಅವರು ಹೇಳಿದ್ದು ಕೂಡ ಅಷ್ಟೇ. ಸಂಬಂಧಿಕರ ನಡುವೆ ಆತನ ವ್ಯವಹಾರ ಇರಲಿಲ್ಲ. ಎಲ್ಲರನ್ನ ಕೂಡ ಗೌರವಿಸ್ತಾ ಇದ್ದ, ಪ್ರೀತಿಸ್ತಾ ಇದ್ದ. ಆದ್ರಿಂದ ಅವನ ಬಗ್ಗೆ ನಮ್ಗೆಲ್ಲ ವಿಶೇಷ ಕಾಳಜಿ ಇತ್ತು. ಆತನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ. ಆದ್ರೂ ಈತ ಯಾಕೆ ಕೊಲೆಯಾದ ಅನ್ನೋ ಅನುಮಾನ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಅಂತ ಸಂಬಂಧಿಕರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಮನಾರ್ ಮಗ ರೀ, ಗೌಂಡರ ಕೈ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ರಾತ್ರಿ ಯಾರು ಅವನ್ನೇನು ಕರ್ಕೊಂಬಂದು ಏನು ಮಾಡ್ತಾರೋ ಏನೋ ಅದ್ರ ನೀವು ಇದನ್ನ ಮಾಡ್ಕೊಂಡು ತಲಾಸ್ ಮಾಡ್ಕೊಂಡು ಅವ್ರನ್ನ ಪತ್ತೆ ಹಚ್ಚಿ ಕೆಲಸ ಮಾಡ್ಬೇಕು. ಇಲ್ಲಿ ತರಳದವ್ರನ್ರಿ ಅವ್ರು ಇಲ್ರಿ, ನಾವು ಇಲ್ಲೇ ರೀ, ನಾವು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ ಕೆಲಸ ಮಾಡಕ್ಕೆ ಹೋಗಿ ಅಲ್ಲಿದ್ದೇನೆ ರೀ, ತರಳದಾಗಿದ್ದೇನೆ. ಯಾವಾಗಿದ್ರಿ ಇದು ಘಟನೆ? ಯಾವಾಗ ಆಗೈತೇನ್ರಿ ಇದು? ನಾವು ಇದ್ದಿಲ್ಲ ಊರಾಗ, ಈಗ ಸುದ್ದಿ ತಿಳಿದಿಂದ ಈಗ ಬಂದೆ ನಾನು. ಅವ್ರು ಕೂಡ ಯಾವ್ದಾರ ಜಗಳ ಯಾರು ಒಬ್ಬರು ಮನೆಗೆ ಹೋಗವಲ್ರಿ ಅವ. ಬೇಕಾರೆ ಇಡೀ ಊರಾಗನು ಕೇಳ್ಕೊರಿ ನೀವು. ಒಬ್ಬರು ನ್ಯಾಯಕ್ಕೆ ಹೋಗವಲ್ಲ, ಒಬ್ಬರು ಮನೆಗೆ ಹೋಗವಲ್ಲ. ಯಾರೋ ಏನೋ ಬೇದ್ರೂ ಸುಮ್ಮನೆ ತಲೆಚೇಂಜ್ ಮಾಡ್ಕೊಂಡು ತನ್ನ ಪಡಿತಾ ಹೋಗವ. ಏನೋ ಒಬ್ರಿಗೆ ದಿವಸ ಮಾತಾಡವಲ್ರಿ ಅವ. ಮತ್ತೆ ಸಂಬಂಧಿಗಳೊಳಗೆ ಏನ್ರ ಸಂಬಂಧಿಕರೊಳಗೆ ಏನೈತೇನ್ರಿ ಅದ ತಲಾಸ್ ಮಾಡ್ಬೇಕ್ರಿ. ಅದ ನಾವು ಊರಾಗಿರೋಂಗಿಲ್ಲ, ಊರಾಗಿದ್ರೆ ಗೊತ್ತಾಕೈತ್ರಿ ಅದ. ಸಂಬಂಧಿಗಳೊಳಗ ಯಾರ್ದು ಏನಿಲ್ರಿ, ಅವ ಒಬ್ಬನ ಇಲ್ಲೇ ಮನೆಗೆ ಇರ್ತಿದ್ರಿ. ಈ ಪ್ರಕರಣದ ಜಾಡನ್ನ ವಿಧಿ ವಿಜ್ಞಾನ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೂ ಯಾಕೆ ಕೊಲೆ ಮಾಡಿರ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಕೇಸ್ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಣದ ವ್ಯವಹಾರದಿಂದ ಮಣ್ಣಿಗೆ ಸೇರಿದ್ನ ಮೇಸ್ತ್ರಿ ಅಥವಾ ಏನಾದರೂ ಅನೈತಿಕ ಚಟುವಟಿಕೆಗಳಿಗೆ ತನ್ನ ವಾಸನೆಯನ್ನ ಬಳಸಿ ದುರ್ವಾಸನೆಗೆ ಕಾರಣವಾಯ್ತಾ, ಅಥವಾ ಹಳೆ ವೈಷಮ್ಯದ ರಕ್ತದ ದಾಹ ಇರ್ಬೋದಾ ಎನ್ನುವ ಅನುಮಾನದ ನಡುವೆ ಕುಡಿದ ಮೇಲೆ ಏನಾದರೂ ಹೊಡೆದಾಟಗಳು ನಡೆದಿತ್ತಾ ಅನ್ನುವ ಸಾಕಷ್ಟು ಪ್ರಶ್ನೆಗಳು ಪೊಲೀಸರನ್ನ, ಊರಿನವರನ್ನ ಮತ್ತು ಆತನ ಹೆಂಡತಿಯನ್ನ ಕಾಡ್ತಾ ಇದೆ. ಏನಕ್ಕಂತ ಗೊತ್ತಿಲ್ರಿ. 2 ದಿನ ಜಗಳ ಮಾಡಿ ನಮ್ಮ ಅಕ್ಕಾರ ಮನೆಯಾಗ ಇದ್ದೀರಿ, ಅಷ್ಟೇ ಗೊತ್ತಿರಿ. ನನಗೆ ಯಾವುದು ಗೊತ್ತಿಲ್ಲ. ಯಾರು ಬಂದು ಏನು ಹೊಡೆದು ನನಗೆ ಯಾವುದು ಗೊತ್ತಿಲ್ಲ. ನಾವು ಕೆಲ್ಸಕ್ಕೆ ಹೋಗಿದ್ದೀರಿ ಹುಬ್ಬಳ್ಳಿಗೆ. ಅವ್ರು ಏನು ಮಾಡ್ತಿದ್ರು? ಏನು ಕೆಲಸ ಮಾಡ್ತಿದ್ರಿ? ಅವ್ರು ಗೋಂಡಿ ಕೆಲ್ಸಕ್ಕೆ ಹೋಗ್ತಿದ್ರು. ಯಾರ ಜೊತೆ ಏನ್ರಿ? ಯಾರ ಜೊತೆ ಜಗಳ ಗಿಡ ಮಾಡಿದ್ರೇನ್ರಿ? ಇಲ್ರಿ. ಏನ್ರಿ? ನನಗೆ ಯಾವುದು ಗೊತ್ತಿಲ್ಲ.
ಮನೆಯಲ್ಲಿ ಹೆಂಡತಿಯ ಜೊತೆಗೆ ರೇಗದ ಜಗಳವಾಡದ ವ್ಯಕ್ತಿ ಇನ್ಯಾರ ವಿರುದ್ಧ ದ್ವೇಷ ಕಟ್ಟಿಸಿಕೊಳ್ಳಬಹುದು ಎನ್ನುವುದು ಜನರ ತಲೆಯಲ್ಲಿದೆ. ಒಟ್ಟಿನಲ್ಲಿ ಪೊಲೀಸರಿಗೆ ಈ ಕೇಸ್ ಚಾಲೆಂಜ್ ಆಗಿರೋದಂತೂ ಸತ್ಯ. ಒಳ್ಳೆಯ ಮನಸ್ಸಿದ್ದ ರೆಹಮಾನ ಸಾಬನನ್ನ ತೋಳದಂತೆ ರೇಗಿ ತಿಂದವರ್ಯಾರು? ಮನೆಯಲ್ಲಿ ಈಗ ಹೆಂಡತಿ ಜೊತೆಗೆ 4 ಹೆಣ್ಣು ಮಕ್ಕಳು, ಎಲ್ಲರೂ ಕೂಡ ಬೀದಿ ಪಾಲಾಗಿದ್ದಾರೆ. ಕಷ್ಟಪಟ್ಟು ಕಟ್ಟಿಕೊಂಡ ಮನೆಯನ್ನ ಹೆಂಡತಿಯೊಬ್ಬಳು ಹೆಗಲು ಕೊಟ್ಟು ಸಂಸಾರ ನಡೆಸಬೇಕಾದ ಅವಶ್ಯಕತೆ ಇದೆ. ಇದೆಲ್ಲದರ ನಡುವೆ ಅವರ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಸೂತಕದ ಛಾಯೆ ಆವರಿಸಿದೆ. ಈ ಸೂತಕದ ಹಿಂದೆ, ದುಃಖದ ಹಿಂದೆ ಕೊಲೆ ನಡೆದಿದ್ದರ ಕುರಿತು ಅನುಮಾನವು ಎಲ್ಲವೂ ಕೂಡ ಮಡುಗಟ್ಟಿದೆ. ಅದೇನೇ ಇರಲಿ, ಇಂತಹ ವಿಚಾರಗಳಿಗೆ ಕೊಲೆ ನಡೀತಿರೋದನ್ನ ನೋಡಿದ್ರೆ ನಿಜಕ್ಕೂ ನೋವಾಗುತ್ತೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಪದೇ ಪದೇ ಸರಣಿ ಕೊಲೆಗಳ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲೂ ಕ್ಷುಲ್ಲಕ ಕಾರಣಕ್ಕೆ ಹಳೆ ವೈಷಮ್ಯದ ಕೊಲೆ, ಹೀಗೆ ಸಾಕಷ್ಟು ಕೊಲೆಗಳು ನಡೆದು ಹೋಗಿದೆ. ಗೂಂಡಾ ನಗರವಾಗಿ ಮಾರ್ಪಾಟಾಗುತ್ತಾ ಅವಳಿ ನಗರಗಳು ಎನ್ನುವ ಅನುಮಾನ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಕೊಲೆ ಮಾಡಿದ ಅವಿವೇಕಿಗಳು ತಪ್ಪಿಸಿಕೊಂಡಿದ್ದಾರೆ. ರೆಹಮಾನ್ ಸಾಬ್ ಮಣ್ಣಲ್ಲಿ ಮಣ್ಣಾಗಿ ಹೋದ. ಈ ಜೀವನ ಸಾಕಷ್ಟು ಕ್ರೂರ. ಅವನ ಹೆಂಡತಿ ಮಕ್ಕಳ ಸ್ಥಿತಿ ಇನ್ನೂ ಘೋರ. ದ್ವೇಷಕ್ಕೋ, ಅನೈತಿಕತೆಗೋ ಅಥವಾ ಕುಡಿತದ ಹುಂಬ ಹೊಡೆದಾಟಕ್ಕೋ, ತಪ್ಪು ಇದ್ದೋ ಇಲ್ಲದೆಯೋ ಅಥವಾ ಇನ್ಯಾವುದಕ್ಕೋ ಗೊತ್ತಿಲ್ಲ, ಆದ್ರೆ ರೆಹಮಾನ್ ಸಾಬ್ ಕೊಲೆಯಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋದ. ಕಣ್ಣೀರು ಸುರಿಸ್ತಾ ಇರೋದು ಆತನ ಕುಟುಂಬದವರು. ಇದೇ ರೀತಿ ಅವಳಿ ನಗರಗಳಲ್ಲಿ ಕೊಲೆಗಳಾದ್ರೆ ತುಂಬಾ ಕಷ್ಟ ಇದೆ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.